ದೇಶದ ಪ್ರಮುಖ ಮತ್ತು ಪ್ರತಿಷ್ಠಿತ ಖಾಸಗಿ ಬ್ಯಾಂಕ್ಗಳಲ್ಲಿ ಒಂದಾದ ಕರ್ನಾಟಕ ಬ್ಯಾಂಕ್ನ ನೂತನ ಎಂಡಿ ಮತ್ತು ಸಿಇಒ ಆಗಿ ರಾಘವೇಂದ್ರ ಭಟ್ ನೇಮಕವಾಗಿದ್ದಾರೆ. ರಾಘವೇಂದ್ರ ಭಟ್ ಅವರನ್ನ 3 ತಿಂಗಳ ಅವಧಿಗೆ ತನ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಆಗಿ ನೇಮಿಸಲಾಗಿದ್ದು ಜುಲೈ 16ರಿಂದ ಜಾರಿಗೆ ಬರುವಂತೆ ಈ ನೇಮಕಾತಿ ನಡೆದಿದ್ದು, ಈ ನೇಮಕಾತಿ ಮುಂದಿನ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಅಥವಾ ಸೆಬಿ ನಿಯಮಗಳು 2015ರ ಪ್ರಕಾರ ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 3 ತಿಂಗಳ ಅವಧಿಯೊಳಗೆ ಯಾವುದು ಮೊದಲೋ ಅದರೊಳಗೆ ಷೇರುದಾರರ ಅನುಮೋದನೆಗೆ ಒಳಪಡಿರುತ್ತದೆ ಎಂದು ಬ್ಯಾಂಕ್ ಸೋಮವಾರ ಬಿಡುಗಡೆ ಮಾಡಿದಂತಹ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದಕ್ಕೂ ಮೊದಲು ರಾಘವೇಂದ್ರ ಭಟ್ ಸುಮಾರು 4 ದಶಕಗಳ ಕಾಲ ಬ್ಯಾಂಕಿಂಗ್ನಲ್ಲಿ ಮುಖ್ಯ ಕಾರ್ಯಾಚರಣಾ ಅಧಿಕಾರಿ ಅಂದರೆ ಸಿಒಒ ಸೇರಿದಂತೆ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದ್ರು. ಈ ನೇಮಕಾತಿ ಬಗ್ಗೆ ಮಾಹಿತಿ ನೀಡಿರುವ ಬ್ಯಾಂಕಿನ ಅಧ್ಯಕ್ಷ ಪಿ ಪ್ರದೀಪ್ ಕುಮಾರ್, ರಾಘವೇಂದ್ರ ಭಟ್ ಅವರನ್ನ ಮತ್ತೆ ಸ್ವಾಗತಿಸಲು ನಮಗೆ ಸಂತೋಷವಾಗಿದೆ ಎಂದರು. ಅವರ ಅನುಭವ ಮತ್ತು ಪರಿಣತಿಯ ಸಂಪತ್ತು ನಮ್ಮ ನಿರಂತರ ಬೆಳವಣಿಗೆ ಮತ್ತು ಯಶಸ್ಸಿಗೆ ಕಾರಣವಾಗಲಿಕ್ಕಿದೆ. ನಮ್ಮ ಗ್ರಾಹಕರು ಮತ್ತು ಷೇರುದಾರರಿಗೆ ಮೌಲ್ಯವನ್ನು ತಲುಪಿಸುವಲ್ಲಿ ಅವರೊಂದಿಗೆ ಕೆಲಸ ಮಾಡಲು ನಾವು ಎದುರು ನೋಡ್ತಾ ಇದ್ದೀವಿ ಎಂದಿದ್ದಾರೆ. 1 ಶತಮಾನಕ್ಕೂ ಹೆಚ್ಚು ಕಾಲ ಬ್ಯಾಂಕ್ ನಿರ್ಮಿಸಿದ ನಂಬಿಕೆ ಮತ್ತು ಸದ್ಭಾವನೆಯೊಂದಿಗೆ ಆ ಬಲವಾದ ಅಡಿಪಾಯದ ಮೇಲೆ ಮತ್ತಷ್ಟು ನಿರ್ಮಿಸಲು ಮತ್ತು ಬೆಳೆಯಲು ಎಲ್ಲಾ ಪಾಲುದಾರರೊಂದಿಗೆ ಕೆಲಸ ಮಾಡಲು ನಾನು ಎದುರು ನೋಡ್ತಾ ಇದ್ದೀನಿ ಎಂದು ರಾಘವೇಂದ್ರ ಭಟ್ ಹೇಳಿದ್ದಾರೆ.